ಯಾಕೆ ಮನುಷ್ಯ ಇವತ್ತು ಪ್ರತಿ ಹೆಜ್ಜೆಯಲ್ಲೂ ದೈಹಿಕ ತೊಂದರೆಗಳನ್ನು ಅನುಭವಿಸ್ತಿದ್ದಾನೆ? ಯಾಕೆ ಹಿಂದಿನ ಜನ ಅಷ್ಟೊಂದು ಆರೋಗ್ಯವಂತರಾಗಿರ್ತಿದ್ರು? ಯಾಕೆ ಅವರು ಅಷ್ಟೊಂದು ದಿನ ಬದುಕ್ತಾ ಇದ್ರು? ಇದಕ್ಕೆಲ್ಲ ಕಾರಣ ಹಿಂದಿನ ಜನ ಪ್ರಕೃತಿಯ ಜೊತೆ ಸುಂದರವಾದಂತಹ ಸಂಬಂಧವನ್ನ ಇಟ್ಕೊಂಡಿದ್ರು ಹಾಗೂ ಪ್ರಕೃತಿಯ ಜೊತೆಗೆ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಅದು ತಾಜಾ ಗಾಳಿಯನ್ನ ಉಸಿರಾಡೋದೇ ಆಗಲಿ ಅಥವಾ ಮಣ್ಣಿನ ಮನೆಗಳಲ್ಲಿ ವಾಸಿಸೋದೇ ಆಗಲಿ. ಆದರೆ ಇವತ್ತಿನ ಲೈಫ್ ಸ್ಟೈಲ್ ನೋಡಿದ್ರೆ ಮನುಷ್ಯ ಪ್ರಕೃತಿಯನ್ನ ಬಿಟ್ಟು ಬೇರೆಲ್ಲವನ್ನ ಬಯಸ್ತಾನೆ ಹಾಗೂ ಅದನ್ನೇ ಅನುಭವಿಸ್ತಾ ಇದ್ದಾನೆ. ಹೀಗಾಗಿ ಆರೋಗ್ಯದ ತೊಂದರೆಗಳನ್ನ ಪ್ರತಿ ಹೆಜ್ಜೆಯಲ್ಲೂ ಅನುಭವಿಸ್ತಾ ಇದ್ದಾನೆ. ನೀವು ಹೆಚ್ಚಿಗೆ ಬಾಳಬೇಕು, ಇದ್ದಷ್ಟು ದಿನ ಆರೋಗ್ಯವಂತರಾಗಿರ್ಬೇಕೆಂದ್ರೆ ಪ್ರಕೃತಿಯತ್ತ ಮುಖ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಧರ್ಮಸ್ಥಳ ಇದಕ್ಕೆ ಈಗ ಹೆಸರುವಾಸಿ ಕೂಡ ಹೌದು. ಇಲ್ಲಿರುವ SDM ಪ್ರಕೃತಿ ಚಿಕಿತ್ಸಾಲಯ ನಿಮ್ಮನ್ನ ಇತಿಹಾಸದ ಲೋಕಕ್ಕೆ ವಾಪಸ್ಸು ತೆಗೆದುಕೊಂಡು ಹೋಗುತ್ತೆ. ಧರ್ಮಸ್ಥಳದ ನೇತ್ರಾವತಿ ನದಿಯ ಸಮೀಪದಲ್ಲಿರುವ ಶಾಂತಿವನ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಶಾಂತಿ ಮತ್ತು ಪುನರ್ಯವವನ್ನ ಪಡೆಯೋದಕ್ಕೆ ಸೂಕ್ತವಾದಂತಹ ಸ್ಥಳವಾಗಿದೆ. ಆಧ್ಯಾತ್ಮಿಕ ಏಕಾಂತದ ಜೊತೆಗೆ ನೀಡಲಾಗುವ ಸಾಂಪ್ರದಾಯಿಕ ಪ್ರಕೃತಿ ಚಿಕಿತ್ಸೆಯು ನಿಜವಾಗಿಯೂ ನಿಮ್ಮನ್ನ ಪುನರ್ಯೌವನಗೊಳಿಸುತ್ತದೆ. ಇಲ್ಲಿ ನಿಮಗೆ ವಿವಿಧ ರೀತಿಯ ಚಿಕಿತ್ಸೆಗಳನ್ನ ವಿವಿಧ ಹಂತದಲ್ಲಿ ಕೊಡಲಾಗುತ್ತದೆ. ಉದಾಹರಣೆಗೆ ಆಕಾಶ ಚಿಕಿತ್ಸೆ, ಅಗ್ನಿ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಪೃಥ್ವಿ ಚಿಕಿತ್ಸೆ, ಮ್ಯಾಗ್ನೆಟಿಕ್ ಥೆರಪಿ ಚಿಕಿತ್ಸೆ ಹಾಗೂ ಹೈಡ್ರೋಥೆರಪಿ ಚಿಕಿತ್ಸೆಗಳಾಗಿವೆ. ಆಕಾಶ ಚಿಕಿತ್ಸೆಯು ದೇಹವನ್ನ ಶುದ್ಧೀಕರಣಗೊಳಿಸಲು ವಿವಿಧ ಹಣ್ಣುಗಳನ್ನ, ತರಕಾರಿಗಳನ್ನ ಮತ್ತು ಗಿಡ ಮೂಲಿಕೆಗಳ ರಸಗಳ ಬಳಸಿ ಶುದ್ಧೀಕರಣ ಗುಣವನ್ನ ಬಳಸಿ ನಿಮಗೆ ಚಿಕಿತ್ಸೆಯನ್ನ ನೀಡಲಾಗುತ್ತದೆ. ಅಗ್ನಿ ಚಿಕಿತ್ಸೆ ಇದು ಪ್ರಕೃತಿಯಲ್ಲಿರುವ ತಾಪಮಾನದ ಅಂಶವನ್ನ ಅಂದ್ರೆ ಸೂರ್ಯನ ಕಿರಣವನ್ನ ಹಾಗೂ ಚಂದ್ರನ ಬೆಳಕನ್ನ ಬಳಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹಾಗೆಯೇ ಯೋಗ ಚಿಕಿತ್ಸೆ ಇಲ್ಲಿಯ ಶಾಂತಿವನವು ಶಾಂತಿಯ ವಾಸಸ್ಥಾನದಲ್ಲಿ ವಾಸಿಸುವ ಉತ್ತಮ ಆರೋಗ್ಯದ ಮೂಲವನ್ನ ತಿಳಿದುಕೊಳ್ಳಲು ದಾರಿ ಮಾಡಿಕೊಡುತ್ತದೆ. ಜೀವನದ ಮೌಲ್ಯಗಳನ್ನ ತೋರಿಸುತ್ತದೆ. ಇಲ್ಲಿ ಯೋಗಾಭ್ಯಾಸವನ್ನ ಪ್ರತಿದಿನ ಎಲ್ಲ ವಯಸ್ಕರಿಗೆ ಮಾಡಿಸಲಾಗುತ್ತದೆ. ಪೃಥ್ವಿ ಚಿಕಿತ್ಸೆ ಇದು ಶುದ್ಧ ಮಣ್ಣನ್ನ ನೇರವಾಗಿ ಅಥವಾ ಪ್ಯಾಕ್ಗಳ ರೂಪದಲ್ಲಿ ದೇಹದ ಮೇಲೆ ಹಚ್ಚುವ ಒಂದು ಪ್ರಕ್ರಿಯೆಯಾಗಿದೆ. ಇದನ್ನ ಹಚ್ಚುವ ಮೂಲಕ ದೇಹದಲ್ಲಿರುವ ಪ್ರತಿಯೊಂದು ಅಂಗಗಳನ್ನ ಗಟ್ಟಿಮುಟ್ಟಿಯಾಗಿ ಮಾಡುತ್ತದೆ ಹಾಗೂ ನಿಮ್ಮ ಚರ್ಮಕ್ಕೆ ಹೊಸ ಕಾಂತಿಯನ್ನ ಕೂಡ ಕೊಡುತ್ತದೆ. ಮ್ಯಾಗ್ನೆಟೋಥೆರಪಿ ಚಿಕಿತ್ಸೆ ಮನುಷ್ಯನ ಆವಸ್ಥಾನವು ಅವನ ಸುತ್ತಲಿನ ಕಾಂತೀಯ ಕ್ಷೇತ್ರದಿಂದ ಪ್ರಭಾವಿತಗೊಳಿಸುತ್ತದೆ. ಈ ಕಾಂತೀಯ ಕ್ಷೇತ್ರವು ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಮೇಲೆ ಪ್ರಭಾವ ಬೀರುತ್ತದೆ. ಈ ಒಂದು ಚಿಕಿತ್ಸೆ ಮೂಲಕ ನಿಮಗೆ ಕಾಂತಿಯುತ ದೇಹ ಪಡೆಯಲು ಕೂಡ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಹೈಡ್ರೋಥೆರಪಿ ಚಿಕಿತ್ಸೆ ದೇಹದ ಕಾಯಿಲೆಯನ್ನು ನಿವಾರಿಸಲು ವಿವಿಧ ತಾಪಮಾನ, ರೂಪ ಮತ್ತು ಒತ್ತಡದಲ್ಲಿರುವ ನೀರನ್ನು ಬಳಸಿ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ ಬರುವ ಜನರಿಗೆ ಕಾಂಕ್ರೀಟ್ ಇಂದ ಕಟ್ಟಿರುವ ರೂಮಿನಲ್ಲಿ ಇರಲು ಅವಕಾಶ ಕೊಡುವುದಿಲ್ಲ. ಬದಲಾಗಿ ಇಲ್ಲಿ ಹಳೆ ಕಾಲದ ಗುಡಿಸಿನಲ್ಲಿ ಅಂದ್ರೆ ಮಣ್ಣಿನಿಂದ ಕಟ್ಟಿರುವಂತಹ ಗುಡಿಸಲುಗಳನ್ನ ಬಳಸಲು ನಿಮಗೆ ಅನುಕೂಲ ಮಾಡಿಕೊಡಲಾಗುತ್ತದೆ. ನೀವು ಕೆಲ ಕಾಲ ಇಂತಹ ಗುಡಿಸಲುಗಳಲ್ಲಿ ಇರುವುದರಿಂದ ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿಯೂ ಕೂಡ ಹೊಸ ಚೈತನ್ಯವನ್ನ ನೀವು ಪಡೆಯಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ತುಂಬಾ ಸ್ಟ್ರಿಕ್ಟ್ ಆದಂತಹ ಡಯಟ್ ಅನ್ನ ಕೂಡ ಫಾಲೋ ಮಾಡಬೇಕಾಗುತ್ತದೆ. ಇಲ್ಲಿ ನೀವು 8 ದಿನದ ಚಿಕಿತ್ಸೆ, 15 ದಿನದ ಚಿಕಿತ್ಸೆ, ತಿಂಗಳ ಗಂಟಲೆ ಇರುವಂತಹ ಚಿಕಿತ್ಸೆಗಳನ್ನ ಪಡೆದು ಹೊಸ ಜೀವನಕ್ಕೆ ನಾಂದಿ ಹಾಡಬಹುದು. ಹೌದು ಸ್ನೇಹಿತರೆ, ಇಲ್ಲಿರುವ ಕೆಲವೊಂದು ಆರೋಗ್ಯಕರ ಕೋರ್ಸ್ಗಳನ್ನ ಪಡೆದರೆ ನೀವು ಜೀವನದಲ್ಲಿ ಹೊಸ ಆಯಾಮ, ಹೊಸ ಚೈತನ್ಯವನ್ನ ಕೂಡ ಪಡೆಯಬಹುದು. ಅಷ್ಟೇ ಅಲ್ಲದೆ ಧರ್ಮಸ್ಥಳಕ್ಕೆ ಹೋದಾಗ ನೀವು ಇನ್ನೂ ಅನೇಕ ದೇವಸ್ಥಾನಗಳನ್ನ, ಪ್ರವಾಸಿ ತಾಣಗಳನ್ನ ಭೇಟಿ ಕೊಡಬಹುದು. ಧರ್ಮಸ್ಥಳ ಎಂದರೆ ಧರ್ಮವು ನೆಲೆಸಿರುವ ಸ್ಥಳ ಎಂದು ಭಕ್ತರ ನಂಬಿಕೆ. ಇವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಸ್ಥಾನವೂ ಹೌದು. ಜೈನ ಬಂಟ ಸಮುದಾಯವು ಈ ದೇಗುಲವನ್ನು ಆರಂಭಿಸಿದ್ದು ಈಗ ಹೆಗ್ಗಡೆ ಅವರ ಕುಟುಂಬವು ಈ ದೇವಸ್ಥಾನವನ್ನ ನಿರ್ವಹಿಸುತ್ತಿದೆ. ವೈಷ್ಣವ ಪೂಜಾರಿಗಳು ಶಿವನನ್ನು ಇಲ್ಲಿ ಪೂಜಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳಗಳಲ್ಲಿ ಒಂದಾಗಿದೆ. ಈ ಪವಿತ್ರ ಸನ್ನಿಧಿಯು ದಕ್ಷಿಣ ಕನ್ನಡದ ನೇತ್ರಾವತಿ ನದಿಯ ದಡದಲ್ಲಿದೆ. ಧರ್ಮಸ್ಥಳದ ಮುಖ್ಯ ದೇಗುಲದಲ್ಲಿ ಶ್ರೀ ಮಂಜುನಾಥನನ್ನ ಶಿವನ ರೂಪದಲ್ಲಿ ಇಲ್ಲಿ ಪೂಜಿಸಲಾಗುತ್ತದೆ. ಈ ದೇಗುಲದಲ್ಲಿ ಸ್ವಾಮಿ ಮಂಜುನಾಥನೊಂದಿಗೆ ಅಮ್ಮನವರು, ಚಂದ್ರನಾಥ ಮತ್ತು ಧರ್ಮದೈವಗಳನ್ನ ಇಲ್ಲಿ ಆರಾಧಿಸಲಾಗುತ್ತದೆ. ಮಂಜುನಾಥನ ಸನ್ನಿಧಾನಕ್ಕೆ ಭೇಟಿ ನೀಡುವುದರಿಂದ ನೀವು ಅಪಾರ ದೈವಿಕ ಕಂಪನವನ್ನ ಪಡೆಯುತ್ತೀರಿ. ಅಂದ ಹಾಗೆ ಧರ್ಮಸ್ಥಳ ಉತ್ತರ ಕನ್ನಡದ ಧಾರವಾಡದಿಂದ 409 ಕಿಲೋಮೀಟರ್ ದೂರದಲ್ಲಿದ್ದರೆ ಮಂಗಳೂರಿನಿಂದ ಕೇವಲ 75 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸರಿಸುಮಾರು 300 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ನೀವು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗ ಇನ್ನು ಕೆಲವು ದೇವಸ್ಥಾನಗಳ ದರ್ಶನವನ್ನು ಕೂಡ ಪಡೆಯಬಹುದು.
ಅದರಲ್ಲಿ ಮೊದಲನೇದಾಗಿ ಶ್ರೀ ಸದಾಶಿವ ರುದ್ರ ದೇವಸ್ಥಾನ ಸೂರ್ಯ ಉಜಿರೆ. ಶಿವದೇವನಿಗೆ ಸಮರ್ಪಿತವಾದಂತಹ ಈ ಪವಿತ್ರ ದೇವಾಲಯವು ಧರ್ಮಸ್ಥಳದಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳದ ಸುತ್ತಮುತ್ತಲ ಇರುವ ಪವಿತ್ರ ದೈವಿಕ ಸನ್ನಿಧಾನದಲ್ಲಿ ಸೂರ್ಯ ಸದಾಶಿವ ರುದ್ರ ದೇವಾಲಯವು ಒಂದಾಗಿದ್ದು ಇದು ಹೆಚ್ಚು ಪ್ರತೀತಿಯನ್ನ ಪಡೆದುಕೊಂಡಿರುವ ದೇವಾಲಯದಲ್ಲಿ ಒಂದಾಗಿದೆ. ಈ ದೇವಾಲಯವು ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ಹಾಗೂ ತಾಲೂಕು ಕೇಂದ್ರ ಬೆಳತಂಗಡಿಯಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯಕ್ಕೆ ಹೋಗಲು ನಿಮಗೆ ಧರ್ಮಸ್ಥಳದಿಂದ ನೇರವಾದ ಬಸ್ ಸೌಕರ್ಯ ಕೂಡ ಇದೆ. ಹೆಣ್ಣು ಮಕ್ಕಳು ಈ ಸೌಕರ್ಯವನ್ನ ಪಡೆದುಕೊಂಡು ಉಚಿತವಾಗಿ ಈ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡಬಹುದು. ಶತಮಾನಗಳಿಂದ ನೆಲೆಸಿರುವ ಈ ದೇವಸ್ಥಾನದಲ್ಲಿ ಸದಾಶಿವ ರುದ್ರ ಎಂದು ಕರೆಯಲ್ಪಡುವ ಶಿವನನ್ನು ಇಲ್ಲಿ ಮೂಲ ದೇವರನ್ನಾಗಿ ಆರಾಧಿಸಲಾಗುತ್ತದೆ. ಸೂರ್ಯ ಸದಾಶಿವ ರುದ್ರ ದೇವಾಲಯಕ್ಕೆ ಮಣ್ಣಿನ ಹರಕೆಯ ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ಯಾವುದೇ ಭಕ್ತರು ತಮ್ಮ ಹರಕೆಯನ್ನ ಕಟ್ಟಿಕೊಂಡು ಆ ಹರಕೆ ಈಡೇರಿದಾಗ ಆ ಸನ್ನಿಧಾನಕ್ಕೆ ಬಂದು ತಾವು ಯಾವ ಕಾರಣಕ್ಕೆ ಹರಕೆ ಕಟ್ಟಿಕೊಂಡಿರುತ್ತೀರೋ ಆ ರೂಪದ ಮಣ್ಣಿನ ಗೊಂಬೆಯನ್ನ ಈ ಕ್ಷೇತ್ರಕ್ಕೆ ಖರೀದಿಸಿ ದೇವರಿಗೆ ಅರ್ಪಿಸಿದರೆ ನಿಮ್ಮ ಹರಕೆ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ. ಸೌತಡ್ಕ ಮಹಾಗಣಪತಿ ದೇವಾಲಯ. ಶ್ರೀ ಸೌತಡ್ಕ ಮಹಾಗಣಪತಿ ದೇವಾಲಯವು ಧರ್ಮಸ್ಥಳದಿಂದ ಕೇವಲ 17 ಕಿಲೋಮೀಟರ್ ದೂರದಲ್ಲಿದೆ. ಹೆಸರೇ ಸೂಚಿಸುವಂತೆ ಇದು ಗಣಪತಿಯ ಪವಿತ್ರ ಕ್ಷೇತ್ರವಾಗಿದ್ದು ಇಲ್ಲಿ ಗಣಪತಿಯ ದೇವಸ್ಥಾನವನ್ನ, ಗರ್ಭಗುಡಿಯನ್ನ ಅಥವಾ ಆಡಂಬರದ ದೇವಾಲಯವನ್ನ ನಿರೀಕ್ಷಿಸದೆ ಹಚ್ಚು ಹಸಿರಿನ ಬಯಲಲ್ಲಿ ಒಂದು ಆಲದ ಮರದ ಕೆಳಗಡೆ ಈ ದೇವರನ್ನ ನೀವು ಕಾಣಬಹುದು. ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಭಕ್ತರ ಸಕಲ ರೋಗಗಳು, ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ತೆರೆದ ಮೈದಾನದಲ್ಲಿ ಶ್ರೀ ಮಹಾಗಣಪತಿಯು ಪ್ರತಿಷ್ಠಾಪನೆಗೊಂಡಿದ್ದು ದಿನದ 24 ಗಂಟೆಗಳು ಕಾಲ ಭಕ್ತರಿಗೆ ದರ್ಶನವನ್ನ ನೀಡುತ್ತಾನೆ. ಈ ದೇವಸ್ಥಾನಕ್ಕೂ ನಿಮಗೆ ಧರ್ಮಸ್ಥಳದಿಂದ ನೇರವಾದ ಬಸ್ಸುಗಳ ಸೌಕರ್ಯವಿದೆ. ಶ್ರೀ ವೈದ್ಯನಾಥೇಶ್ವರ ವಿಷ್ಣು ದೇವಾಲಯ ಕೊಕ್ಕಡ. ದಕ್ಷಿಣ ಭಾರತದಲ್ಲಿರುವ ದೇವಾಲಯಗಳಲ್ಲೇ ತನ್ನ ವಿಶಿಷ್ಟತೆಯಿಂದ ಹೆಸರು ಮಾಡಿರುವ ಪ್ರಮುಖ ಸನ್ನಿಧಾನವೇ ಈ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ ಕೊಕ್ಕಡ ಕೂಡ ಒಂದು. ಬೆಳತಂಗಡಿ ತಾಲೂಕಿನಲ್ಲಿರುವ ಕೊಕ್ಕಡ ಕ್ಷೇತ್ರವು ಧನ್ವಂತಿ ಕ್ಷೇತ್ರವೆಂದು ಹೆಸರಾಗಿದೆ. ಇದು ಧರ್ಮಸ್ಥಳದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೂ ಕೂಡ ಧರ್ಮಸ್ಥಳ ಹಾಗೂ ಸುಬ್ರಹ್ಮಣ್ಯದಿಂದ ನೇರವಾದ ಬಸ್ ಸೌಕರ್ಯ ಕೂಡ ಇದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ವೈದ್ಯನಾಥನ ಹೊರತಾಗಿ ಗಣಪತಿ, ವಿಷ್ಣು, ದೈವಗಳು, ಪಂಜುರುಳಿ ದೈವ ಸೇರಿದಂತೆ ಬಹಳಷ್ಟು ದೇವರಿಗೆ ಪೂಜೆ ನಡೆಯುತ್ತದೆ. ಇಲ್ಲಿಗೆ ಭೇಟಿ ನೀಡಿದ ಭಕ್ತರ ಸರ್ವ ರೋಗಗಳು ನಿವಾರಣೆ ಆಗುವುದರಿಂದ ಈ ದೇವಸ್ಥಾನವನ್ನ ವೈದ್ಯರ ದೇವಾಲಯ ಎಂದು ಕರೆಯಲಾಗುತ್ತದೆ. ಹಾಗೂ ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಿದ್ದರು. ಆಗ ಅವರು ಈ ದೇವಸ್ಥಾನವನ್ನ ಡಾಕ್ಟರ್ಸ್ ಟೆಂಪಲ್ ಎಂದು ಕೂಡ ಕರೆದಿದ್ದಾರೆ. ಶಿಶಿಲೇಶ್ವರ ದೇವಸ್ಥಾನ. ಶಿಶಿಲೇಶ್ವರ ದೇವಸ್ಥಾನ ಧರ್ಮಸ್ಥಳದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪವಿತ್ರ ಸನ್ನಿಧಾನ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ನಡುವೆ ಇರುವ ಈ ಒಂದು ಪುಟ್ಟ ಗ್ರಾಮದಲ್ಲಿ ಶಿಶಿಲೇಶ್ವರ ಎನ್ನುವ ಶಕ್ತಿಶಾಲಿ ದೇವಾಲಯವಿದೆ. ಈ ದೇವಾಲಯವು ನಿತ್ಯ ಹರಿಯುವ ಕಪಿಲ ನದಿಯ ತಟದಲ್ಲಿದೆ. ಶಿಶಿಲೇಶ್ವರ ದೇವಸ್ಥಾನದಲ್ಲಿರುವ ಶಿವಲಿಂಗವು ಒಂದು ಉದ್ಭವ ಶಿವಲಿಂಗವಾಗಿದೆ. ಇಲ್ಲಿ ಯಾರೂ ಕೂಡ ಶಿವಲಿಂಗವನ್ನ ನಿರ್ಮಿಸಿಲ್ಲ. ಬದಲಾಗಿ ಈ ಸ್ಥಳದಲ್ಲಿ ಸ್ವತಃ ಶಿವನೇ ಇಲ್ಲಿ ಲಿಂಗ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ. ಈ ದೇವಾಲಯಕ್ಕೆ ಹೊಂದಿಕೊಂಡಿರುವ ಕಪಿಲಾ ನದಿಯಲ್ಲಿ ಸಾಕಷ್ಟು ಮೀನುಗಳಿದ್ದು, ಶೃಂಗೇರಿಗೆ ಹೇಗೆ ದೇವಸ್ಥಾನದ ಬಳಿಯಲ್ಲಿರುವ ನದಿಯಲ್ಲಿ ಮೀನುಗಳು ಪವಿತ್ರ ಹಾಗೂ ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆಯೋ ಹಾಗೆಯೇ ಇಲ್ಲಿಯೂ ಮೀನುಗಳನ್ನ ದೇವರ ರೂಪವೆಂದು 100 ವರ್ಷಗಳಿಂದ ಇಲ್ಲಿ ಪೂಜಿಸಲಾಗುತ್ತದೆ. ಇಲ್ಲಿಗೆ ಭೇಟಿ ಕೊಟ್ಟಂತಹ ಭಕ್ತಾದಿಗಳು ತಪ್ಪದೇ ಈ ಮೀನುಗಳಿಗೆ ನೈವೇದ್ಯವನ್ನ ಮಾಡಿ ಪುಣ್ಯವನ್ನ ಸಾಧಿಸುತ್ತಾರೆ. ಕನ್ಯಾಡಿ ಶ್ರೀರಾಮ ಕ್ಷೇತ್ರ. ಶ್ರೀರಾಮನ ಪವಿತ್ರ ಸನ್ನಿಧಾನವು ಧರ್ಮಸ್ಥಳದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳ ಗ್ರಾಮದ ನಿತ್ಯಾನಂದ ನಗರದಲ್ಲಿ ನೆಲೆ ನಿಂತಿರುವ ಶ್ರೀರಾಮ ಕ್ಷೇತ್ರವನ್ನು ದಕ್ಷಿಣ ಭಾರತದ ಅಯೋಧ್ಯೆ ಎಂದೇ ಕರೆಯಲಾಗುತ್ತದೆ. ಪವಿತ್ರ ನದಿ ನೇತ್ರಾವತಿಗೆ ತೀರಾ ಸಮೀಪದಲ್ಲಿರುವ ವಿಶೇಷ ದೇವಾಲಯ ಕೂಡ.
ದಕ್ಷಿಣೋತ್ತರ ಶಿಲ್ಪಕಲಾ ಶೈಲಿಯಲ್ಲಿ ಕಂಗೊಳಿಸುವ ಶ್ರೀರಾಮ ಕ್ಷೇತ್ರಕ್ಕೆ ಇಂದು ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತರು ತನ್ನತ್ತ ಆಕರ್ಷಿಸುತ್ತದೆ. ಇಡೀ ದೇವಾಲಯವನ್ನೇ ಸೊಂಡಲಿನಿಂದ ಎತ್ತಿ ಹಿಡಿದಿರುವಂತೆ ನಿರ್ಮಾಣಗೊಂಡ ಆನೆಯ ಮೂರ್ತಿಗಳು, ಕೆಂಪು ಮತ್ತು ಬಂಗಾರದ ವರ್ಣದಿಂದ ಲೇಪಿತವಾದ ಇಲ್ಲಿನ ಗೋಪುರಗಳು ಎಂತಹವರನ್ನ ತನ್ನತ್ತ ಸೆಳೆಯುತ್ತವೆ.